ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ಇವತ್ತಿನ ದಿವಸದ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ದೇವರ ವಾಕ್ಯವನ್ನು ಆಲಿಸಿಕೊಂಡು ನಾವು ಈ ಧ್ಯಾನವನ್ನು ಆರಂಭ ಮಾಡೋಣ. ಸಂತ ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 12 ವಾಕ್ಯ 13ರಿಂದ 17 ತನಕ. ಸರಕಾರಕ್ಕೆ ಸಲ್ಲತಕ್ಕದ್ದು ಸರಕಾರಕ್ಕೆ ಸಲ್ಲಿಸು. ಆಮೇಲೆ ಅವರು ಯೇಸು ಸ್ವಾಮಿಯನ್ನು ಮಾತಿನಲ್ಲೇ ಸಿಕ್ಕಿಸುವ ಉದ್ದೇಶದಿಂದ ಕೆಲವರನ್ನು ಅವರ ಬಳಿಗೆ ಕಳುಹಿಸಿದರು. ಇವರು ಬಂದು, ಬೋಧಕರೇ, ತಾವು ಸತ್ಯವಂತರು, ಸ್ಥಾನಮಾನಕ್ಕೆ ಮಣಿಯದವರು, ಮುಖದಾಕ್ಷಿಣ್ಯಕ್ಕೆ ಎಡೆಮಾಡಕೊಡದವರು, ಸತ್ಯಕ್ಕೆ ಅನುಸಾರವಾಗಿ ದೈವ ಮಾರ್ಗವನ್ನು ಬೋಧಿಸುವವರು ಎಂದು ನಾವು ಬಲ್ಲೆವು. ಹೀಗಿರುವಲ್ಲಿ ರೋಮ್ ಚಾಕ್ರಾಧಿಪತಿಗೆ ತೆರಿಗೆ ಕೊಡುವುದು ಧರ್ಮಸಮ್ಮತವೋ ಅಲ್ಲವೋ? ನಾವದನ್ನು ಕೊಡಬೇಕೋ ಬೇಡವೋ ಎಂದು ಕೇಳಿದರು. ಅವರ ಕಪಟತನವನ್ನು ಯೇಸು ಗ್ರಹಿಸಿ, ನೀವು ನನ್ನನ್ನು ಪರೀಕ್ಷಿಸುವುದೇಕೆ? ಒಂದು ನಾಣ್ಯವನ್ನು ತನ್ನಿ, ಅದನ್ನು ನೋಡೋಣ ಎಂದರು. ಅವರೊಂದು ನಾಣ್ಯವನ್ನು ತಂದರು. ಇದರ ಮೇಲಿರುವುದು ಯಾರ ಮುದ್ರೆ, ಯಾರ ಲಿಪಿ ಎಂದು ಯೇಸು ಸ್ವಾಮಿ ಕೇಳಿದರು. ಅದಕ್ಕೆ ಅವರು, ಅವು ರೋಮ್ ಚಕ್ರವರ್ತಿಯವು ಎಂದರು. ಆಗ ಯೇಸು, ಹಾಗಾದರೆ ಚಕ್ರವರ್ತಿಗೆ ಸಲ್ಲತಕ್ಕದ್ದನ್ನು ಚಕ್ರವರ್ತಿಗೂ, ದೇವರಿಗೆ ಸಲ್ಲತಕ್ಕದ್ದನ್ನು ದೇವರಿಗೂ ಸಲ್ಲಿಸಿರಿ ಎಂದರು. ಇದನ್ನು ಕೇಳಿದ್ದೇ ಆ ಜನರು ಯೇಸುವಿನ ಬಗ್ಗೆ ಆಶ್ಚರ್ಯಪಟ್ಟರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಯೇಸು ಸ್ವಾಮಿಯನ್ನು ಸಿಕ್ಕಿಸಿ ಹಾಕಿಕೊಳ್ಳಿಕ್ಕೆ, ಯಾಕಂತ ಹೇಳಿದರೆ ಜನರಿಗೆ ಅವರ ಮೇಲೆ ಈರ್ಷೆ ಇತ್ತು, ಮತ್ಸರ ಇತ್ತು. ಯಾಕಂತ ಹೇಳಿದರೆ ಅವರು ಕಡಾಕಡಾಗಿ ಹೇಳಿಕೊಟ್ಟರು. ಏನಂತ ಹೇಳಿದ್ರೆ, ಆ ಜನರ ಮನೋಭಾವನೆ ಯಾವುದು ಅಂತ ಹೇಳಿದರೆ, ಪ್ರವಾದಿಗಳನ್ನು ಒಪ್ಪಿಕೊಳ್ಳುವುದಿಲ್ಲ, ಪ್ರವಾದಿಗಳ ಮುಖಾಂತರ ದೇವರು ಹೇಳಿಕೊಟ್ಟಂಥ ಮಾತುಗಳನ್ನು ಸ್ವೀಕರಿಸುವುದಿಲ್ಲ. ಅದರ ಬದಲಾಗಿ ಅವರು ತಮ್ಮನ್ನೇ ತಾವು ಸರಿಮಾಡಿಸಿಕೊಳ್ಳುವುದರ ಬದಲಿಗೆ ದೇವರ ವಿರುದ್ಧವಾಗಿ ನಡೆಯುತ್ತಾರೆ. ಇದನ್ನೆಲ್ಲ ಸಾಮರ್ಥ್ಯ ಮುಖಾಂತರ, ಗೇಣಿದಾರರ ಸಾಮರ್ಥ್ಯ ಮುಖಾಂತರ ಹೇಳಿದಾಗ ಯಹೂದ್ಯರ ಮುಖಂಡರಿಗೆ ಅವರ ಮೇಲೆ ಸಿಟ್ಟು ಬಂದು ಅವರನ್ನು ಬಂಧಿಸಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅದು ಆಗಲಿಲ್ಲ. ಯಾಕಂತ ಹೇಳಿದರೆ ಜನರು ಯೇಸು ಸ್ವಾಮಿಯನ್ನು ಇಷ್ಟಪಟ್ಟಿದ್ದರು. ಈ ಸಮಯದಲ್ಲಿ ಅವರು ತಮ್ಮ ಪ್ರಯತ್ನವನ್ನು ಬಿಡಲಿಲ್ಲ. ಯಾವ ಪ್ರಯತ್ನ? ಯೇಸು ಸ್ವಾಮಿಯನ್ನು ಯಾವ ರೀತಿ ಮುಗಿಸಿ ಬಿಡುವುದು ಎಂಬುದನ್ನು. ಅದಕ್ಕಾಗಿ ಏನು ಮಾಡಬೇಕು? ಅವರು ತಮ್ಮ ಕಪಟತನವನ್ನು ಉಪಯೋಗ ಮಾಡಿದರು. ಕೆಲವು ಜನರನ್ನು ಅವರ ಹತ್ರ ಕಳುಹಿಸಿದರು. ಯಾವ ರೀತಿ ನೋಡಿ, ಅವರೇನು ಹೇಳ್ತಾರೆ? ಬಂದವರು ಪ್ರೀತಿಯಿಂದಲ್ಲ, ಬದಲಾಗಿ ಯೇಸು ಸ್ವಾಮಿಯನ್ನು ಸಿಕ್ಕಿಸಿ ಹಾಕಿಸಿಕೊಳ್ಳುವುದಕ್ಕಾಗಿ. ಬೋಧಕರೇ, ತಾವು ಸತ್ಯವಂತರು, ಸ್ಥಾನಮಾನಕ್ಕೆ ಮಣಿಯದವರು, ಮುಖದಾಕ್ಷಿಣ್ಯಕ್ಕೆ ಎಡೆಮಾಡಿ ಕೊಡದವರು, ಸತ್ಯಕ್ಕೆ ಅನುಸಾರ ದೈವ ಮಾರ್ಗವನ್ನು ಬೋಧಿಸುವವರು ಎಂದು ನಾವು ಬಲ್ಲೆವು. ಅದನ್ನು ಕೇಳುವಾಗ ನಾವು ಹೀಗೆ ಏನಾದರೂ ಅನಿಸಿಕೊಳ್ಬೇಕಂತ ಹೇಳಿದ್ರೆ, ಇವರು ಯೇಸು ಸ್ವಾಮಿಯ ಅಭಿಮಾನಿಗಳು, ಅವರಿಂದ ಕಲಿತುಕೊಳ್ಳಿಕ್ಕೆ ಬಂದಿದ್ದಾರೆ ಎಂಬ ಒಂದು ಭಾವನೆ ಹುಟ್ಟುತ್ತದೆ. ಆದರೆ ಅವರು ನಿಜವಾಗಿ ಬಂದದ್ದು ಯೇಸು ಸ್ವಾಮಿಯ ಅಭಿಮಾನದಿಂದ ಅಲ್ಲ. ಇಂಥ ಒಳ್ಳೆ ಮಾತುಗಳನ್ನು ಅವರು ಹೇಳಿದ್ದು ಯೇಸು ಸ್ವಾಮಿಯ ಮೇಲೆ ಗೌರವದಿಂದ ಕೂಡ ಅಲ್ಲ. ಯಾಕೆಂತ ಹೇಳಿದರೆ ಅದರ ನಂತರ ಬರುವಂಥ ಒಂದು ಪ್ರಶ್ನೆ ಇತ್ತು, ಅದು ಯೇಸು ಸ್ವಾಮಿಯನ್ನು ಸಿಕ್ಕಿಸಿ ಹಾಕಿಕೊಳ್ಳುವುದಕ್ಕೆ. ಕೆಲವು ಬಾರಿ ಪ್ರಿಯರು, ನಮ್ಮ ಜೀವನದಲ್ಲಿ ಈ ರೀತಿ ಆಗ್ತದೆ.
ನಾವು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗ್ತದೆ. ಜನರು ಬಂದು ನಮ್ಮನ್ನು ಏನಾದರೂ ಗಾಳಿ ಹಾಕಲಿಕ್ಕೆ ಶುರು ಮಾಡಿದರೆ, ಅಗತ್ಯ ಇಲ್ಲದಂಥ ಒಂದು ಉತ್ಪ್ರೇಕ್ಷೆಗಳನ್ನು ಉಪಯೋಗಿಸಿ ನಮ್ಮನ್ನು ಏನಾದರೂ ಅವರು ಅತಿಯಾಗಿ ಹೊಗಳಲಿಕ್ಕೆ ಆರಂಭ ಮಾಡಿದರೆ ಏನೋ ಒಂದು ಸರಿ ಇಲ್ಲ ಅಂತ ಅರ್ಥ. ಕೆಲವು ಜನರು ಬರ್ತಾರೆ, ಅವ್ರಿಗೇನಾದರೂ ಉಪಕಾರ ಬೇಕು. ಆ ಉಪಕಾರವನ್ನು ಕೇಳುವುದರ ಮೊದಲು ಇದೆಲ್ಲ ಒಂದು ತಯಾರಿ. ಏನು ತಯಾರಿ ಅಂತ ಹೇಳಿದರೆ, ನೀವು ಅಷ್ಟು ಒಂದು ಒಳ್ಳೆಯವರು, ಇಷ್ಟೊಂದು ಒಳ್ಳೆಯವರು, ನಿಮ್ಮ ಬಗ್ಗೆ ಇದನ್ನು ಕೇಳಿದ್ದೇವೆ, ನಿಮ್ಮನ್ನು ಅಲ್ಲಿ ನೋಡಿದ್ದೇವೆ, ನೀವು ಉದಾರ ಮನಸ್ಸಿನವರು, ನೀವು ಅಷ್ಟು ಒಳ್ಳೆಯವರು, ಏನೆಲ್ಲ ಹೇಳ್ತಾರೆ. ಕೇಳಿದ ಮನುಷ್ಯನಿಗೆ ಅದು ಅಷ್ಟೊಂದು ಖುಷಿ ಆಗ್ತದೋ, ನಂತರ ಬರುವಂಥ ಪ್ರಶ್ನೆಗೆ ಆತನು ಏನು ಆಗ್ತಾನೆ ಅಂತ ಹೇಳಿದ್ರೆ ಬಲಿಯಾಗಿ ಬಿಡ್ತಾನೆ. ಸತ್ಯವಂತರು, ಯೇಸು ಸ್ವಾಮಿಯನ್ನು ಸಿಕ್ಕಿಸಿ ಹಾಕಿಕೊಳ್ಳಲಿಕ್ಕೆ ಬಂದವರು, ಅವರು ನಿಜವಾಗಿ ಅದನ್ನು ಹೇಳಲಿಕ್ಕೆ ಬಂದವರಲ್ಲ. ಆದರೆ ಅವರು ಏನು ಹೇಳುತ್ತಿದ್ದರು ಅದು ಮಾತ್ರ ಸತ್ಯವಾಗಿತ್ತು. ಅವರು ಹೇಳ್ತಾರೆ, ನಾವು ಅದನ್ನು ನಂಬುತ್ತೇವೆ, ಅದನ್ನು ನೋಡಿದ್ದಾರೆ ಅವರು. ನೀವು ಸತ್ಯವಂತರು. ಯೇಸು ಸ್ವಾಮಿ ಯಾವಾಗಲೂ ಕೂಡ ಯಾರ ಹತ್ರ ಸುಳ್ಳು ಹೇಳಲಿಕ್ಕೆ ಹೋಗಲಿಲ್ಲ, ಅಥವಾ ಸುಳ್ಳು ಹೇಳಲಿಕ್ಕೆ ಕೂಡ ಯಾರನ್ನು ಕೂಡ ಕಲಿಸಲಿಕ್ಕೆ ಕೂಡ ಇಲ್ಲ. ಅವರು ಏನಾದರೂ ಇದ್ದರೆ ಏನು ಉಂಟೋ ಅದನ್ನು ನೇರವಾಗಿ ನುಡಿದಿದ್ದರು. ಏನು ಕೂಡ ಅದರ ಲಾಭ ಆಗಬೇಕಂತ ಇಲ್ಲ. ಏನು ಹೇಳಬೇಕೋ ಅದನ್ನು ನೇರವಾಗಿ ಹೇಳಿಬಿಡ್ತಿದ್ದರು. ಸ್ಥಾನಮಾನಕ್ಕೆ ಮಣಿಯದವರು. ನಮ್ಮ ಪ್ರಪಂಚದಲ್ಲಿ ಏನಾಗ್ತದೆ, ನಮ್ಮ ಅಂತಃಕರಣದಲ್ಲಿ ಒಂದು ನಾವು ಅನಿಸಿಕೊಳ್ತೇವೆ. ನಾವೇನಂತ ಹೇಳಿದ್ರೆ, ನ್ಯಾಯಯುತವಾಗಿ ನಡೆಯಬೇಕು, ನೀತಿವಂತರಾಗಬೇಕು, ಸತ್ಯವನ್ನೇ ನಾವು ನುಡಿಯಬೇಕು, ಒಳ್ಳೆಯದನ್ನೇ ಮಾಡಬೇಕು, ಯಾವಾಗಲೂ ಕೂಡ ಕೆಟ್ಟದನ್ನು ಮಾಡಲಿಕ್ಕೆ ಯೋಚನೆ ಮಾಡಬಾರ್ದು, ಹೋಗಬಾರ್ದು. ಇದೆಲ್ಲವನ್ನು ಕೂಡ ನಮ್ಮ ಮನಸ್ಸಿನಲ್ಲಿ ನಾವು ಇಟ್ಟುಕೊಳ್ತೇವೆ. ಎಲ್ಲರಿಗೂ ಕೂಡ ನಮಗೆ ಒಂದು ಆಸೆ ಉಂಟು, ಸಮಾಜದಲ್ಲಿ ನಾವು ಕೂಡ ತಲೆ ಎತ್ತಿ ನಡೆಯಬೇಕು, ಗೌರವದಿಂದ ಇರಬೇಕು, ಅದಕ್ಕಾಗಿ ಒಳ್ಳೆಯದನ್ನು ಮಾಡಬೇಕು, ಕೆಟ್ಟದ ಸಾಹಸವನ್ನು ಬೇಡ, ನಾವು ಅದಕ್ಕೆ ಹೋಗುವುದು ಬೇಡ ಅಂತ ನಮ್ಮಲ್ಲಿ ಇರ್ತದೆ. ಆದರೆ ಅಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವು ಪ್ರಭಾವಶಾಲಿ ವ್ಯಕ್ತಿಗಳು ಇರಬಹುದು, ಧನವಂತರು ಅಥವಾ ಅಧಿಕಾರದಲ್ಲಿ ಇರುವವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಮೇಲೆ ಪ್ರೆಷರ್, ನಮ್ಮ ಮೇಲೆ ಪ್ರಭಾವವನ್ನು ತರುತ್ತಾರೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ಅದು ಮನಸ್ಸಿಲ್ಲದಿದ್ದರೂ ಕೂಡ ನಾವು ಅದನ್ನು ಮಾಡಬೇಕಾಗ್ತದೆ, ಮಾಡುತ್ತೇವೆ. ಒಳಗೆ ಮನಸ್ಸಿನಲ್ಲಿ ಸಮಾಧಾನ ಇಲ್ಲ, ಆದರೆ ಒಂದು ಸ್ಥಾನದಲ್ಲಿದ್ದೇವೆ, ನಮಗಿಂತ ಮೇಲಾಧಿಕಾರಿಗಳಿದ್ದಾರೆ, ಪ್ರಭಾವಶಾಲಿ ವ್ಯಕ್ತಿಗಳಿದ್ದಾರೆ. ಏನಾಗ್ತದೆ ಅಂತ ಹೇಳಿದ್ರೆ, ಮನಸ್ಸಿಲ್ಲದಿದ್ದರೂ ಕೂಡ ಮಾಡಿಬಿಡ್ತೇವೆ. ಆದರೆ ಯೇಸು ಸ್ವಾಮಿ ಆ ಥರದವರಲ್ಲ, ದೇವರ ಕುಮಾರರು. ಅವರು ಜನರಿಗೆ ದಾರಿಯನ್ನು ತೋರಿಸ್ಲಿಕ್ಕೆ ಬಂದವರು. ಯಾರ ಹೊಗಳಿಕೆ ಬೇಡ ಅವರಿಗೆ, ಯಾರ ದಬಾವಕ್ಕೆ ಕೂಡ ಅವರು ಒಳಗಾಗುವವರಲ್ಲ, ಯಾರ ದಬ್ಬಾಳಿಕೆಗೂ ಕೂಡ ಒಳಗಾಗುವವರಲ್ಲ. ಅಧಿಕಾರಿಗಳು ಇರ್ಬೋದು ಅಥವಾ ಧನವಂತರಿರ್ಬೋದು, ಯಾರ ಹತ್ರ ಏನೇ ಇರ್ಬೋದು. ಆದರೆ ಯೇಸು ಸ್ವಾಮಿ ಅವರ ಪ್ರಭಾವಕ್ಕೆ ಒಳಗೆ ಬರುವವರಲ್ಲ. ಅದನ್ನು ಯಾರು ಒಪ್ಪಿಕೊಳ್ತಾರೆ, ಅವರ ವೈರಿಗಳೇ ಒಪ್ಪಿಕೊಳ್ಳುತ್ತಾರೆ. ಮುಖದಾಕ್ಷಿಣ್ಯಕ್ಕೆ ಎಡೆ ಮಾಡಿ ಕೊಡದವರು. ನಮಗೆ ಕೆಟ್ಟದ್ದು ಮಾಡಲಿಕ್ಕೆ ಬೇಡ, ನಮಗೆ ಇತರರಿಗೆ ಅನ್ಯಾಯ ಮಾಡಲಿಕ್ಕೆ ಬೇಡ. ನಮ್ಮ ಮುಂದೆ ಬಂದು ಒಬ್ಬರು ನಿಲ್ತಾರೆ, ತುಂಬ ಬೇಕಾದವರು, ನಮಗೆ ಮತ್ತೆ ತುಂಬ ಸಹಾಯ ಮಾಡಿದವರು, ನಮ್ಮ ಬಗ್ಗೆ ಅವರಿಗೆ ಉತ್ತಮ ಅಭಿಪ್ರಾಯ ಉಂಟು. ಏನಾಗ್ತದೆ ಅಂತ ಹೇಳಿದ್ರೆ, ಅವರ ಆ ಒಂದು ಮುಖವನ್ನು ನೋಡುವಾಗ ನಮಗೆ ಏನು ಮಾಡಬೇಡ ಅಂತ ಅನ್ನಿಸ್ತದೋ ಅದನ್ನು ಮಾಡ್ತೇವೆ. ಯಾಕಂತ ಹೇಳಿದ್ರೆ ದಾಕ್ಷಿಣ್ಯಕ್ಕೆ ಒಳಗಾಗುತ್ತೇವೆ. ದಾಕ್ಷಿಣ್ಯಕ್ಕೆ ಮನಸ್ಸಿನಲ್ಲಿ ಬೇಡ ಅಂತ ಉಂಟು ನಮಗೆ, ಅಂತ ಸಾಕ್ಷಿ ಹೇಳ್ತದೆ ಬೇಡ ಅಂತ ಹೇಳಿಕೊಂಡು. ಆದರೆ ಮುಂದೆ ನಿಂತಹ ವ್ಯಕ್ತಿಯ ಮುಂದುಗಡೆ ನಾವು ಮುದುಡಿ ಹೋಗ್ತೇವೆ, ನಾವು ದಾಕ್ಷಿಣ್ಯಕ್ಕೆ ಒಳಗಾಗ್ತೇವೆ. ಎಲ್ಲಿಯಾದರೂ ಅವರು ನಮ್ಮ ಬಗ್ಗೆ ಕೆಟ್ಟದನ್ನು ತಿಳಿಯೋರೋ ಅಥವಾ ಏನಾದರೂ ಕೆಟ್ಟದನ್ನು ಯೋಚನೆ ಮಾಡಿಯಾರೋ, ಅದಕ್ಕೆ ಏನು ಮಾಡೋದು, ಅವರ ಮನಸ್ಸಿಗೆ ಸಂತೋಷ ಕೊಡುವುದಕ್ಕೋಸ್ಕರ ನಾವು ಕೆಟ್ಟದನ್ನು ಮಾಡಿ ಕೆಟ್ಟದಾಗುತ್ತೇವೆ. ಸತ್ಯಕ್ಕೆ ಅನುಸಾರ ದೈವ ಮಾರ್ಗವನ್ನು ಬೋಧಿಸುವವರು. ಸತ್ಯಕ್ಕೆ ಅನುಸಾರ ದೇವರ ಮಾರ್ಗ ಸತ್ಯಕ್ಕೆ ಅನುಸಾರವಾಗಿ ಉಂಟು. ಅದಕ್ಕಾಗಿ ನೀವು ಆ ಪ್ರಕಾರ ಬೋಧನೆ ಮಾಡುವವರಂತ ನಮಗೆ ತಿಳಿದುಂಟು. ಎಲ್ಲ ಒಳ್ಳೆಯದಾಯಿತು. ಈಗ ಮುಂದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದರೆ,
ಅವರು ಹೇಳ್ತಾರೆ, ಹೀಗಿರುವಲ್ಲಿ ರೋಮ್ ಚಕ್ರಾಧಿಪತಿಗೆ ತೆರಿಗೆ ಕೊಡುವುದು ಧರ್ಮ ಸಮ್ಮತವೋ ಅಲ್ಲವೋ? ಎಲ್ಲ ಒಳ್ಳೆದನ್ನು ಹೇಳಿ ಆಯ್ತು. ಈಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ರೋಮ್ ಚಕ್ರಾಧಿಪತಿಗೆ ನಾವು ತೆರಿಗೆಯನ್ನು ನೀಡುವುದು ಸರಿಯೋ ಅಲ್ಲವೋ? ಅದು ಅವರಿಗೇನು ತಿಳಿದಿಲ್ಲ ಅಂತ ಅಲ್ಲ, ಅವರಿಗೆ ತಿಳಿದುಂಟು. ಆದರೆ ಅವರು ಯಹೂದಿಗಳು ರೋಮ್ ಚಕ್ರಾಧಿಪತಿಗೆ ತೆರಿಗೆಯನ್ನು ನೀಡುತ್ತಿದ್ದರು ಅರ್ಧ ಮನಸ್ಸಿನಿಂದ. ಅದು ಅವರಿಗೆ ಬೇಕಾಗಿರಲಿಲ್ಲ. ಯಾಕಂತ ಹೇಳಿದ್ರೆ, ರೋಮ್ ಚಕ್ರಾಧಿಪತಿ ಯಾಕೆ ನಮ್ಮ ಮೇಲೆ ಆಳ್ಬೇಕು? ನಾವ್ಯಾಕೆ ಅವರಿಗೆ ಗುಲಾಮರಾಗಿರ್ಬೇಕು? ನಾವ್ಯಾಕೆ ಅವರಿಗೆ ತೆರಿಗೆಯನ್ನು ನೀಡಬೇಕು ಎಂಬ ಒಂದು ರಿಬೆಲಿಯಸ್ ಆಟಿಟ್ಯೂಡ್ ಅವರಲ್ಲಿ ಇತ್ತು. ಅದು ತಿರುಗಿ ಬೀಳುವಂತ ಒಂದು ಸ್ವಭಾವ ಅವರಲ್ಲಿತ್ತು. ಅವರಿಗೆ ಅದು ಕೊಡ್ಲಿಕ್ಕೆ ಬೇಡ ಇತ್ತು. ಒಳ್ಳೆ ಮನಸ್ಸಿನಿಂದ ಕೊಡ್ತಿರ್ಲಿಲ್ಲ. ಆದರೆ ಸಿಕ್ಕಿ ಬೀಳ್ತಾರೆ, ಕೊಡದಿದ್ದರೆ ಶಿಕ್ಷೆ ಸಿಗುತ್ತದೆ, ಅದಕ್ಕಾಗಿ ಕೊಡ್ತಿದ್ದರು. ಈಗ ಯೇಸು ಸ್ವಾಮಿ ಬೋಧಕರು, ಜನರೆಲ್ಲರೂ ಕೂಡ ಅವರನ್ನು ಬೋಧಕರಂತ ಒಪ್ಪಿಕೊಳ್ಳುತ್ತಾರೆ. ಅಂಥದ್ರಲ್ಲಿ ಈ ಬೋಧಕರು ಏನು ಹೇಳ್ತಾರೆ? ಒಂದು ವೇಳೆ ಅವರು ನಿಜವಾದ ಅಪ್ಪಟ ಯಹೂದಿಯಾಗಿದ್ದರೆ ಎಲ್ಲರ ಹಾಗೆ ಅವರು ಹೇಳಬೇಕಿತ್ತು ಏನಂತ ಹೇಳಿದ್ರೆ, ರೋಮ್ ಚಕ್ರಾಧಿಪತಿಗೆ ನಾವು ತೆರಿಗೆಯನ್ನು ಸಲ್ಲಿಸಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಅವರು ಪರಧರ್ಮದ ಚಕ್ರವರ್ತಿ, ನಮಗಿರುವವರು ಒಬ್ಬರೇ, ದೇವರು ಮಾತ್ರ ನಮ್ಮ ಚಕ್ರಾಧಿಪತಿ. ಬೇರೆಯವರಿಗೆ ನಾವು ಕೊಡಬೇಕಾಗಿಲ್ಲ. ನಾವು ದೇವರಿಗೆ ಮಾತ್ರ ವಿಧೇಯರಾಗಿ ನಡಿಬೇಕು. ಬೇರೆ ಅನ್ಯ ಧರ್ಮದವರಿಗೆ, ಬೇರೆ ಇತರ ರಾಜ್ಯರಿಗೆ ನಾವು ಅಡಿಯಾಳಾಗಬೇಕಾಗಿಲ್ಲ ಎಂಬ ಚಿಂತನೆ ಇತ್ತು. ಯೇಸು ಸ್ವಾಮಿ ಅದನ್ನು ಗ್ರಹಿಸಿಕೊಳ್ತಾರೆ. ಯಾಕಾಗಿ ಮನುಷ್ಯರು ಒಳ್ಳೆದನ್ನೆಲ್ಲ ಹೇಳಿದರು. ಈಗ ಪ್ರಶ್ನೆಯನ್ನು ಯಾಕೆ ಕೇಳ್ತಾರೆ? ನಾವು ತೆರಿಗೆ ಕೊಡುವುದು ರೋಮ್ ಚಕ್ರಾಧಿಪತಿಗೆ ಸರಿಯ ತಪ್ಪ ಅಂತ ಹೇಳಿಕೊಂಡು ಯೇಸು ಸ್ವಾಮಿಗೆ ಒಳ್ಳೆಯದಾಗಿ ತಿಳಿದುಂಟು. ಇಲ್ಲಿ ಬಂದಂಥ ಜನರು ಅವರಿಗೆ ಕೂಡ ತಿಳಿದುಂಟು, ಅವರ ಮನಸ್ಸಿನಲ್ಲಿ ಏನು ಉಂಟು, ಕೊಡಬೇಕಾ ಕೊಡಬೇಡವಂತ ಅವರಲ್ಲಿ ಉತ್ತರ ಉಂಟಂತ ಅವರಿಗೆ ತಿಳಿದಿತ್ತು. ಅದಕ್ಕಾಗಿ ಯೇಸು ಸ್ವಾಮಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮಲ್ಲಿರುವಂಥ ಒಂದು ನಾಣ್ಯವನ್ನು ನಮಗೆ ಕೊಡಿ ಅಂತ ಹೇಳ್ತಾರೆ. ಆ ನಾಣ್ಯ ತೋರಿಸಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅದರಲ್ಲಿ ಚಕ್ರಾಧಿಪತಿಯ ಆ ಒಂದು ಚಿತ್ರ ಅದರಲ್ಲಿ ಇರುವುದನ್ನು ಅವರು ನೋಡ್ತಾರೆ. ಯಾರ ಮುದ್ರೆ? ಚಕ್ರಾಧಿಪತಿಯ ಮುದ್ರೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಒಂದು ವೇಳೆ ಆ ನಾಣ್ಯದಲ್ಲಿ ಚಕ್ರಾಧಿಪತಿಯ ಮುದ್ರೆ ಇದ್ದರೆ ತೆರಿಗೆ ಚಕ್ರಾಧಿಪತಿಗೆ ಕೊಡಬೇಕು. ಆದರೆ ದೇವರು ಇದೆಲ್ಲವನ್ನು ಕೂಡ ಸೃಷ್ಟಿಸಿದ್ದಾರೆ. ಅವರು ಚಕ್ರಾಧಿಪತಿಗಿಂತ ಮೇಲಿನವರು. ದೇವರು ಚಕ್ರಾಧಿಪತಿ ಕೆಲ ವರ್ಷ ಬಾಳುವವರು ಮಾತ್ರ, ನಂತರ ಸತ್ತು ಹೋಗ್ತಾರೆ. ಆದರೆ ದೇವರು ನಿರಂತರವಾಗಿರ್ತಾರೆ. ಅವರು ನಮ್ಮ ನಿಜವಾದ ರಾಜರು, ಅವರು ನಮ್ಮ ನಿಜವಾದಂಥ ಚಕ್ರಾಧಿಪತಿ. ಯೇಸು ಸ್ವಾಮಿ ಯಹೂದ್ಯರು ಇದನ್ನು ನಂಬುತ್ತಿದ್ದರು. ಅದಕ್ಕಾಗಿ ರೋಮ್ ಚಕ್ರಾಧಿಪತಿಗೆ ಅವರು ಅಡಿಯಾಳಾಗಿರ್ಲಿಕ್ಕೆ ತಯಾರಿರಲಿಲ್ಲ. ಈಗ ಏನಾಗ್ತದೆ, ಈ ನಾಣ್ಯವನ್ನು ನೋಡಿದ ತಕ್ಷಣ ಯೇಸು ಸ್ವಾಮಿ ಕೇಳ್ತಾರೆ, ಯಾರ ಮುದ್ರೆ? ಚಕ್ರಾಧಿಪತಿ ಆಯ್ತು. ಯಾರಿಗೆ ಕೊಡಬೇಕು? ಚಕ್ರಾಧಿಪತಿ ಕೊಡಬೇಕು. ಅದರಲ್ಲಿ ಏನು ತಪ್ಪಿಲ್ಲ. ದೇವರು ಎಲ್ಲರಿಗೂ ಕೂಡ ಮಿಗಿಲಾದವರು, ಅದರಲ್ಲಿ ಏನು ತಪ್ಪಿಲ್ಲ. ಹಾಗಾದರೆ ದೇವರಿಗೆ ಏನು ಕೊಡಬೇಕು? ದೇವರಿಗೇನು ಕೊಡಬೇಕು? ದೇವರಿಗೆ ನಾಣ್ಯ ಬೇಡ, ದೇವರಿಗೆ ನಾಣ್ಯ ಬೇಡ, ದೇವರಿಗೆ ಹಣ ಬೇಡ. ಇದೆಲ್ಲ ಹಣದ ಚಲಾವಣೆ, ತೆರಿಗೆ, ಆಮೇಲೆ ಇನ್ನೇನು ಟ್ಯಾಕ್ಸ್ ಉಂಟು, ಅದೆಲ್ಲ ಈ ಪ್ರಪಂಚದಲ್ಲಿ ಆಡಳಿತವನ್ನು ನಡೆಸೋದಕ್ಕೋಸ್ಕರ ಸರ್ಕಾರ ಏನೊಂದು ವ್ಯವಸ್ಥೆ ಮಾಡಿದೆ ಅದರ ಒಳಪಡುವಂಥದ್ದು ಈ ತೆರಿಗೆ, ಸುಂಕ, ಇದೆಲ್ಲ. ದೇವರಿಗೆ ಏನು ಕೊಡಬೇಕು? ನಾವು 10ನೇ ಪಾಲು ಕೊಡ್ಬೇಕಂತ ಹೇಳ್ತಾರೆ. ದೇವರು ಅದನ್ನು ಕೊಂಡು ಹೋಗುದಿಲ್ಲ ಸ್ವರ್ಗಕ್ಕೆ. ಅದು 10ನೇ ಪಾಲು, 1 ಪಾಲು ಯಾರಿಗೆ ಅಂತ ಹೇಳಿದ್ರೆ, ದಲಿತರಿಗೆ, ದೀನರಿಗೆ, ಬಡವರಿಗೆ ನೀಡಲಿಕ್ಕೆ. ಹಾಗಾದರೂ ಕೂಡ ಈ ಶ್ರೀಮಂತರು 10ನೇ 1 ಪಾಲು ದೇವರಿಗೆ ಕೊಡುವಾಗ ಅದು ಬಡವರಿಗೆ ಹೋಗಲಿ ಅಂತ ಹೇಳಿಕೊಂಡು ದೇವರು ಕೊಟ್ಟಂತ ಒಂದು ಮಾರ್ಗ, ಅದು ತೋರಿಸಿಕೊಟ್ಟಂತ ಒಂದು ಮಾರ್ಗ. ದೇವರಿಗೇನು ಬೇಕು? ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 9:13 ಅಲ್ಲಿ ಏನು ಹೇಳ್ತಾರಂತ ಹೇಳಿದ್ರೆ, ದೇವರಿಗೆ ನಿಮ್ಮ ದಹನ ಬಲಿ ಬೇಡ, ದೇವರಿಗೆ ನಿಮಗೆ ಈ ಬಲಿ ಅರ್ಪಣೆ ಬೇಕಾಗಿಲ್ಲ. ನೀವೇನು ಮಾಡಿ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಹೇಳ್ತಾರೆ, ದೇವರಿಗೆ ನಿಮ್ಮ ಈ ಬಲಿ ಅರ್ಪಣೆಗಳು ಬೇಕಾಗಿಲ್ಲ. ನೀವು ಹೋಗಿ ನನಗೆ ಬೇಕಾದುದು ದಯೆ, ಯಜ್ಞ ಬಲಿ, ದಹನ ಬಲಿ, ಅನ್ನ ಬಲಿ ಬೇಕಾಗಿಲ್ಲ. ಅದನ್ನು ಹೋಗಿ ನೋಡಿ ಅಂತ ಹೇಳ್ತಾರೆ. ಅದು ಎಲ್ಲ ನಮಗೆ ನೋಡ್ಲಿಕ್ಕೆ ಸಿಗ್ತದೆ? ಯೇಸು ಸ್ವಾಮಿ ಹಳೆ ಒಡಂಬಡಿಕೆಯ ಒಂದು ವಾಕ್ಯವನ್ನು ಅವರ ಮುಂದೆ ಇಟ್ಟು ಹೇಳ್ತಾರೆ. ಅದು ಏನು ಹೇಳ್ತದಂತ ಹೋಗಿ ತಿಳಿದುಕೊಳ್ಳಿ
ಏನು, ನೀವು ಹೋಗಿ ನನಗೆ ಬೇಕಾದುದು ದಯೆ, ಯಜ್ಞ ಬಲಿಯಲ್ಲ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿರುವ ವಾಕ್ಯದ ಅರ್ಥವನ್ನು ಕಲಿತುಕೊಳ್ಳಿ. ನಾನು ಕರೆಯಲು ಬಂದಿರುವುದು ಧರ್ಮಿಷ್ಠರನ್ನಲ್ಲ, ಪಾಪಿಷ್ಠರನ್ನು. ಯೇಸು ಸ್ವಾಮಿ ಮತ್ತಾಯನನ್ನು ಕರೆದರು, ಮತ್ತಾಯನ ಮನೆಗೆ ಹೋಗಿ ಊಟ ಮಾಡಿದರು. ಮತ್ತಾಯನೊಬ್ಬ ಏನಾಗಿದ್ದಾನೆ ಅಂದರೆ ಸುಂಕ ವಸೂಲಿ ಮಾಡುವವನು, ಸಮಾಜದಲ್ಲಿ ಪಾಪಿ ಅಂತ ಕರೆಯಲ್ಪಡುವವನು. ಅದಕ್ಕಾಗಿ ಯೇಸು ಸ್ವಾಮಿ ಆತನ ಮನೆಗೆ ಹೋಗಿ ಊಟ ಮಾಡಿದಾಗ ಅಲ್ಲಿದ್ದಂಥ ಇತರ ಜನರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಬೋಧಕರಂತ ಹೇಳ್ತಾರೆ. ಆದರೆ ಈಗ ಬಂದು ಈ ಪಾಪಿಷ್ಠನ ಮನೆಯಲ್ಲಿ ಊಟ ಮಾಡ್ತಾರೆ. ಯಾಕಾಗಿ? ಆದರೆ ಮತ್ತಾಯ ಪರಿವರ್ತನೆಗೊಂಡಿದ್ದ. ಸುಂಕ ವಸೂಲು ಮಾಡುತ್ತಿದ್ದನು ಸರಿ, ಏನೋ ತಪ್ಪು ಮಾಡಿದನು ಸರಿ, ಆದರೆ ಈಗ ಪರಿವರ್ತನೆ ಹೊಂದಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ಏನಂತ ಹೇಳಿದ್ರೆ, ನನಗೆ ನಿನ್ನ ಯಜ್ಞ ಬಲಿ ಬೇಕಾಗಿಲ್ಲ, ನನಗೆ ಬೇಕಾದ ದಯೆ. ಈ ಮಾತಿನ ಅರ್ಥ ಏನಂತ ಹೋಗಿ ತಿಳಿದುಕೊಳ್ಳಿ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಇದು ಎಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತದೆ ಅಂತ ಹೇಳಿದ್ರೆ ಕೀರ್ತನೆ ಪುಸ್ತಕ 51ನೇ ಕೀರ್ತನೆ, ಅದರಲ್ಲಿ 15ರಿಂದ 17 ತನಕ ಹೀಗೆ ಬರೆದಿರುವುದು ನಮಗೆ ನೋಡ್ಲಿಕ್ಕೆ ಸಿಗುತ್ತದೆ. ತೆರೆವಂತೆ ಮಾಡು ಪ್ರಭು ನನ್ನ ತುಟಿಗಳನ್ನು, ಸಾರುವುದೆನ್ನ ಬಾಯಿ ನಿನ್ನ ನುಡಿಗಳನ್ನು. ಬಲಿ ಅರ್ಪಣೆಯಲ್ಲಿ ನಿನಗೊಲವಿಲ್ಲ, ದಹನ ಬಲಿ ಇತ್ತರೂ ನಿನಗೆ ಬೇಕಿಲ್ಲ. ಮುರಿದ ಮನವೇ ದೇವನೊಲಿವ ಯಜ್ಞವು, ನೊಂದು ಬೆಂದ ಮನವನಾತ ಒಳ್ಳೆಯನನು. ದೇವರಿಗೆ ಏನು ಬೇಕಂತ ಹೇಳಿದ್ರೆ ಈ ದಹನ ಬಲಿ, ಯಜ್ಞ ಬಲಿ, ಕುರಿ ಕೊಯ್ಯುವುದು ಅಥವಾ ಕೋಳಿ ಕೊಯ್ಯುವುದು, ಆಮೇಲೆ ಇತರ ಬಲಿಗಳನ್ನು ಅರ್ಪಿಸುವುದು, ಅದು ದೇವರಿಗೆ ಬೇಕಾಗಿಲ್ಲ. ದೇವರು ಎಲ್ಲರಿಗೂ ಕೂಡ ಮಿಗಿಲಾದವರು. ನಾವು ಯೋಚನೆ ಮಾಡೋದು ಇದನ್ನೇನಾದರೂ ಮಾಡದಿದ್ದರೆ ದೇವರು ಸಿಟ್ಟುಕೊಳ್ತಾರಂತ. ನಮ್ಮ ಚಿಂತನೆ ತುಂಬ ಚಿಕ್ಕದು. ಏನಂತ ಹೇಳಿದ್ರೆ ಈ ಒಂದು ಬಲಿಯನ್ನು ಕೊಡದಿದ್ದರೆ ನಮ್ಮ ಮೇಲೆ ಸಿಟ್ಟುಕೊಳ್ಳುವಂಥ ದೇವರು, ಅವರು ಅಷ್ಟೊಂದು ಕೋಪಿಷ್ಠರು ಅಂತ ಒಂದು ಚಿಂತನೆ ನಮ್ಮಲ್ಲಿ ಇರ್ತದೆ. ಅದಕ್ಕಾಗಿ ಕೋಳಿಯನ್ನು ಕೊಯ್ಯುವುದು, ಕುರಿಯನ್ನು ಕೊಯ್ಯುವುದು, ಮೇಕೆ ಮತ್ತೆ ಇನ್ನೇನಾದರೂ ಬಲಿ ಅರ್ಪಣೆ ಮಾಡುವುದು, ಯಾಕಂತ ಹೇಳಿದ್ರೆ ದೇವರಿಗೆ ಸಿಟ್ಟು ಬರ್ತದೆ, ಅವರು ಅಷ್ಟು ಕೋಪಿಷ್ಠರು ಅಂತ ಒಂದು ಭಾವನೆ ನಮ್ಮಲ್ಲಿ ಉಂಟು. ಯೇಸು ಸ್ವಾಮಿ ಏನು ಹೇಳ್ತಾರೆ, ಇದೆಲ್ಲ ಬಲಿ ಬೇಡ, ದೇವರಿಗೆ ಏನು ಬೇಕಂತ ಹೇಳಿದ್ರೆ ಮುರಿದ ಮನಸ್ಸು ಬೇಕು. ಮುರಿದ ಮನಸ್ಸು ಅಂತ ಹೇಳಿದ್ರೆ ಏನು? ಕೆಟ್ಟ ಜೀವನವನ್ನು ಮಾಡುವಂಥ ಮನುಷ್ಯನು ತನ್ನ ಮನಸ್ಸನ್ನು, ಅಂತಃಕರಣವನ್ನು ಮುರಿಬೇಕು. ಇದು ಸರಿಯಲ್ಲ ನಾನು ಮಾಡುವಂಥದ್ದು. ಅದಕ್ಕಾಗಿ ನಾನು ಏನು ಮಾಡಬೇಕಂತ ಹೇಳಿದ್ರೆ ಇದನ್ನು ಬಿಟ್ಟು ಬಿಡಬೇಕು. ಅದನ್ನು ಬಿಡಬೇಕಿದ್ರೆ, ಕೆಟ್ಟದನ್ನು ಬಿಟ್ಟು ಬಿಡಬೇಕಿದ್ರೆ ಅದು ಸುಲಭದ ಕೆಲಸ ಅಲ್ಲ. ಒಂದು ಜೀವನದಲ್ಲಿ ಒಂದು ಹವ್ಯಾಸ ಆಗಿಬಿಟ್ರೆ, ಚಾಳಿ ಆಗಿಬಿಟ್ರೆ, ಮತ್ತೆ ಅದೇ ಸಮಯಕ್ಕೆ ಪ್ರತಿ ದಿವಸ ಅದು ಬೇಕೇ ಬೇಕು. ಯಾರಾದರೂ ಒಬ್ಬರು ಒಂದು ಚಟಕ್ಕೆ ಬಲಿಯಾದರೆ ಆ ಚಟದಿಂದ ಹೊರಗೆ ಬರಲಿಕ್ಕೆ ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಆ ಮನುಷ್ಯನು ತನ್ನ ಚಟಕ್ಕೆ ಅದನ್ನು ಏನು ಮಾಡಬೇಕಂತ ಹೇಳಿದ್ರೆ ಅದನ್ನು ಮುರಿಬೇಕು ತನ್ನ ಜೀವನದಲ್ಲಿ. ಅದೇ ಪ್ರಕಾರ ಯಾರಾದರೂ ಒಬ್ಬರು ಈ ಕೆಟ್ಟ ಜೀವನವನ್ನು ಮಾಡ್ತಾರಾದರೆ, ಪಾಪದ ಜೀವನವನ್ನು ಜೀವಿಸ್ತಾರಾದರೆ, ಅವರು ಅದರಿಂದ ಹೊರಕ್ಕೆ ಬರಬೇಕಿದ್ರೆ ಅವರು ಆ ಒಂದು ಕೆಟ್ಟ ಜೀವನಕ್ಕೆ ಬೆನ್ನು ಹಾಕಬೇಕು, ಅವರು ಮುರಿಬೇಕು. ಇಲ್ಲದಿದ್ದರೆ ಅದರಿಂದ ಹೊರಕ್ಕೆ ಬರಲಿಕ್ಕೆ ಆಗಲ್ಲ. ದೇವರಿಗೆ ಏನು ಬೇಕು? ಈ ಬಲಿಯನ್ನು ತೆಗೆದುಕೊಂಡು ದೇವರೇನು ಮಾಡ್ಯಾರು? ದೇವರಿಗೆ ಅದು ಬೇಡ. ಅದರ ಬದಲಾಗಿ ಜನರು ತಮ್ಮ ಜೀವನದಲ್ಲಿ ಕೆಟ್ಟದನ್ನು ಮಾಡುವುದನ್ನು ಬಿಟ್ಟು ಒಳ್ಳೆಯ ನಡತೆಯನ್ನು ಅವರು ಅಳವಡಿಸಿಕೊಂಡರೆ, ಒಳ್ಳೆಯ ಜೀವನವನ್ನು ಮಾಡಿದರೆ ದೇವರಿಗೆ ಅದರಲ್ಲಿ ಮಹಿಮೆ ಸಿಗುತ್ತದೆ. ಅದು ದೇವರಿಗೆ ಬೇಕು. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಹೋಗಿ ಕಲಿತುಕೊಳ್ಳಿ. ಏನನ್ನು ಕಲಿತುಕೊಳ್ಳಿ? ನನಗೆ ಯಜ್ಞ ಬಲಿ ಬೇಕಾಗಿಲ್ಲ, ಮುರಿದ ಮನಸ್ಸು ಬೇಕು, ಪರಿವರ್ತನೆ ಹೊಂದಿದ ಮನಸ್ಸು ಬೇಕು ಅಂತ ಯೇಸು ಸ್ವಾಮಿ ಹೇಳುವುದನ್ನು ನಾವು ಕೇಳುತ್ತೇವೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವೊಂದು ದೃಷ್ಟಿಯನ್ನು ಹಾಯಿಸಿದರೆ ನಮಗೇನು ಸಿಗ್ತದೆ ನೋಡಲಿಕ್ಕೆ? ನಮಗೇನು ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳಿದ್ರೆ, ನಾವು ಮಾಡಿದಂಥ ಒಳ್ಳೆತನ, ನಮ್ಮ ಮನಸ್ಸು ಒಳ್ಳೆಯದು, ಅದೆಲ್ಲ ಬೇಕಾದಷ್ಟು ನೋಡಲಿಕ್ಕೆ ಸಿಗ್ತದೆ. ಅದರ ಜೊತೆಯಲ್ಲಿ ನಮ್ಮಲ್ಲಿ ಏನುಂಟಂತ ಹೇಳಿದ್ರೆ ಅಲ್ಲಿಯೋ ಇಲ್ಲಿಯೋ ನಮ್ಮ ಮನುಷ್ಯ ಸ್ವಭಾವದಿಂದ ಮಾಡಿದಂಥ ಕೆಟ್ಟತನ ಕೂಡ ನಮ್ಮ ಮನಸ್ಸಿಗೆ ಬರ್ತದೆ, ನಮ್ಮ ಕಣ್ಣೆದುರಿಗೆ ಬರ್ತದೆ. ಅದಕ್ಕಾಗಿ ನಾವು ಕುಗ್ಗಬೇಕಾಗಿಲ್ಲ, ನಾವು ಅದಕ್ಕಾಗಿ ಕುಗ್ಗಿ ಕೂತ್ಕೊಳ್ಬೇಕಾಗಿಲ್ಲ. ನಾವೇನು ಮಾಡಬೇಕಂತ ಹೇಳಿದ್ರೆ ಆ ಎಲ್ಲ ಕೆಟ್ಟದನ್ನು ಬಿಟ್ಟು ಬಿಡಬೇಕು. ಅದು ಬಹುಮುಖ್ಯ. ಕೆಟ್ಟದನ್ನು ಬಿಟ್ಟಾಗ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಒಳ್ಳೆಯ ಮನಸ್ಸಿನವರು, ಒಳ್ಳೆಯ ಸ್ವಭಾವದವರಾದಾಗ ನಮ್ಮಿಂದ ಒಂದು ಕೆಲವು ಜನರಿಗೆ ಏನಾದರೂ ಒಳಿತಾಗ್ತದೆ. ಹಾಗೇನಾಗ್ತದೆ? ಜನರಿಗೆ ಒಳಿತಾದಾಗ ದೇವರಿಗೆ ಮಹಿಮೆ ಸಲ್ಲುತ್ತದೆ. ಅದು ದೇವರಿಗೆ ಬೇಕು.
ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಏನಾದರೂ ಹೋಗಿ ಕಾಣಿಕೆ ಕೊಡ್ಲಿಕ್ಕೆ ತಯಾರಿರ್ತೇವೆ, ಮೊಂಬತ್ತಿಯನ್ನು ಉರಿಸ್ಲಿಕ್ಕೆ ತಯಾರಿರ್ತೇವೆ, ಇನ್ನೇನಾದರೂ ಸ್ವಲ್ಪ ಏನಾದರೂ ಬಲಿ ಅರ್ಪಣೆ ಏನಾದರೂ ಕೆಲವರು ಮಾಡ್ತಾರೆ. ಆದರೆ ಅದರಿಂದ ದೇವರಿಗೆ ಮಹಿಮೆ ಸಿಗುವುದಿಲ್ಲ. ದೇವರಿಗೆ ಮಹಿಮೆ ಸಿಗುವುದು ಯಾವುದು ಅಂತ ಹೇಳಿದ್ರೆ, ನನ್ನ ಒಂದು ಸ್ವಲ್ಪ ಈ ಧನ ಸಂಪತ್ತು ಏನುಂಟು ಅದರಿಂದ ಬಡವರಿಗೆ ಯಾರಿಗಾದರೂ ಸ್ವಲ್ಪ ಸಹಾಯ ನೀಡಿದರೆ, ನನ್ನ ಸಮಯದಲ್ಲಿ ನಾನು ಇನ್ನೊಬ್ಬರಿಗೆ ಸ್ವಲ್ಪ ಸಮಯವನ್ನು ನೀಡಿ ಸಾಂತ್ವನ ನೀಡಿದರೆ, ನನ್ನ ಸಮಯದಲ್ಲಿ ಸ್ವಲ್ಪ ಸಮಯವನ್ನು ನೀಡಿ ಇನ್ನೊಬ್ಬರ ಅಜ್ಞಾನವನ್ನು ದೂರ ಮಾಡಿದರೆ, ನನ್ನ ಸಮಯವನ್ನು ನೀಡಿ ನಾನು ಯಾರಿಗಾದರೂ ಉತ್ತಮ ಮಾರ್ಗದರ್ಶನ ನೀಡಿದರೆ, ಇದೆಲ್ಲದರಿಂದ ಯಾರಾದರೂ ಜೀವನ ಒಳ್ಳೆಯದಾಗ್ತದ್ರೆ ಆಗ ದೇವರಿಗೆ ಅದರಲ್ಲಿ ಮಹಿಮೆ ಸಿಗ್ತದೆ. ನಾನು ಸುಮ್ಮನೆ ಕೂತ್ಕೊಂಡು ಯಾರದರ ಬಗ್ಗೆ ಮಾತನಾಡುವುದರ ಬದಲಿಗೆ, ಇನ್ಯಾರ ಬಗ್ಗೆ ನಾನು ಯೋಚನೆ ಮಾಡುವುದರ ಬದಲಿಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವರನ್ನು ಧ್ಯಾನಿಸಿ, ನಾನು ಇಂತಿಂಥವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ದೇವರೇ, ನಾನು ಅನಾರೋಗ್ಯದಿಂದ ಇದ್ದೇನೆ, ನಾನು ಏಕಾಂಗಿ ಇದ್ದೇನೆ, ಈ ಸಮಯವನ್ನು ಕಳೀಲಿಕ್ಕೆ ತುಂಬ ಕಷ್ಟ ಆಗ್ತದೆ, ಆದರೂ ಕೂಡ ನಾನು ದೇವರೇ ಇಂಥವರಿಗೋಸ್ಕರ ನನ್ನ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇನೆ ಅಂತ ಹೇಳಿಕೊಂಡು ಪ್ರತಿದಿನ ನನ್ನ ಸ್ವಲ್ಪ ಸಮಯವನ್ನು ಅಗತ್ಯದಲ್ಲಿ ಇದ್ದವರಿಗೆ ಪ್ರಾರ್ಥನೆಯಲ್ಲಿ ನಾನು ಕೊಟ್ಟರೆ ದೇವರ ಪ್ರಾರ್ಥನೆ ಮೆಚ್ಚಿಕೊಳ್ಳುತ್ತಾರೆ. ಯಾರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ಅವರಿಗೆ ಬೇಕಾದಂಥ ಉಪಕಾರವನ್ನು ನೀಡುತ್ತಾರೆ. ದೇವರಿಗೆ ಅದರಲ್ಲಿ ಮಹಿಮೆ ಸಿಗ್ತದೆ. ಇಂಥ ಒಂದು ಒಳ್ಳೆಯ ಜೀವನವನ್ನು ಜೀವಿಸಲಿಕ್ಕೆ, ಪರಿವರ್ತನೆಯ ಜೀವನವನ್ನು ಜೀವಿಸಲಿಕ್ಕೆ ದೇವರ ಆಧಾರವನ್ನು ಇವತ್ತು ನಾವು ಬೇಡಿಕೊಳ್ಳುವ. ಕರ್ತರಾದ ದೇವರೇ, ಸ್ತುತಿ ಸ್ತೋತ್ರಗಳನ್ನು ನಿಮಗೆ ಸಲ್ಲಿಸುತ್ತೇವೆ. ನಿಮ್ಮ ಪುತ್ರ ಈ ಭೂಲೋಕಕ್ಕೆ ಬಂದಾಗ ಸರಿಯಾದುದು ಏನು, ತಪ್ಪಾದುದು ಏನಂತ ನಮಗೆ ತೋರಿಸಿಕೊಟ್ಟುತ್ತಾರೆ. ಯಾರಿಗೆ ಏನು ಸಲ್ಲಬೇಕೆಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ನಮಗೆ ಬೇಕಾದುದು ಈ ಪ್ರಪಂಚದಲ್ಲಿ ಜೀವಿಸುವಾಗ ನಾವು ನಿಮಗೆ ಯಾವ ರೀತಿಯಲ್ಲಿ ಮಹಿಮೆಯನ್ನು ನೀಡಬೇಕು ಅದು ಮುಖ್ಯವಾಗಿದೆ. ಅದನ್ನು ನಾವು ಮಾಡಬೇಕಿದ್ರೆ ನಮ್ಮ ಜೀವನದಲ್ಲಿ ನಾವು ಬಲಿ ಅರ್ಪಣೆ ಮತ್ತು ಮೊಂಬತ್ತಿ ಅರ್ಪಣೆ ಅದಲ್ಲ, ಬದಲಾಗಿ ನಾವು ನಮ್ಮ ಜೀವನದ ಅಂಶವನ್ನು ಇತರರಲ್ಲಿ ಹಂಚಿಕೊಂಡಾಗ, ಕೆಟ್ಟದನ್ನು ಬಿಟ್ಟಾಗ, ಒಳಿತನ್ನು ನಾವು ಮಾಡಿದಾಗ, ಇತರರ ಜೀವನಕ್ಕೆ ಅರ್ಥವನ್ನು ನೀಡಿದಾಗ, ಅವರ ಜೀವನಕ್ಕೆ ನಾವು ಸ್ವಲ್ಪ ಸುಗಮವಾಗಿ ಜೀವನ ನಡೆಸುವಂತೆ ಮಾಡಿದಾಗ ಅದರಲ್ಲಿ ನಿಮಗೆ ಮಹಿಮೆ ಸಿಗ್ತದಂತ ನಮಗೆ ನೀವು ಹೇಳಿಕೊಟ್ಟಿದ್ದೀರಿ. ಇದೇ ಪ್ರಕಾರ ಜೀವಿಸಲಿಕ್ಕೆ ನಮಗೆ ಬೇಕಾದಂಥ ಒಂದು ಒಳ್ಳೆಯ ಮನಸ್ಸನ್ನು ದೇವರು ನಮಗೆ ನೀಡಿರಿ. ಆ ಒಳ್ಳೆಯ ಮನಸ್ಸನ್ನು ನಾವು ಕಾಪಾಡಿಕೊಂಡು ಅದೇ ಪ್ರಕಾರ ಜೀವಿಸಲಿಕ್ಕೆ, ಯಾರು ಅಗತ್ಯದಲ್ಲಿದ್ದವರೋ ಅವರ ಜೀವನಕ್ಕೆ ಅರ್ಥ ನೀಡಲಿಕ್ಕೆ ಹಾಗೂ ಅವರಿಗೆ ಸ್ವಲ್ಪ ಅನುಕೂಲ ಆಗುವಂತೆ ನಾವು ನಮ್ಮ ಸಮಯವನ್ನು ನೀಡಲಿಕ್ಕೆ, ನಮ್ಮ ಸಂಪತ್ತನ್ನು ನಾವು ಸ್ವಲ್ಪ ತ್ಯಾಗ ಮಾಡಲಿಕ್ಕೆ ನಮಗೆ ನೀವು ನಿಮ್ಮ ಆಶೀರ್ವಾದಗಳನ್ನು ನೀಡಿರಿ. ಆ ಪ್ರಕಾರ ಜೀವಿಸಲಿಕ್ಕೆ ನಮಗೆ ನೀವು ಅನುವು ಮಾಡಿಕೊಡಿರಿ, ನಮಗೆ ಆಶೀರ್ವಾದಿಸಿರಂತ ಪ್ರಾರ್ಥಿಸುತ್ತೇವೆ. ಈ ಪ್ರಾರ್ಥನೆಯ ಸಮಯದಲ್ಲಿ ಯಾರೆಲ್ಲರೂ ಕೂಡ ಡಿವೈನ್ ವರ್ಡ್ ಟಿವಿ ಮುಖಾಂತರ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ಆರೋಗ್ಯವನ್ನು ನೀಡಿರಿ, ಶಾಂತಿಯನ್ನು ನೀಡಿರಿ, ನೆಮ್ಮದಿಯನ್ನು ನೀಡಿರಿ ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್.